ಅವರೇ, ಶಾಸಕ ಮಿತ್ರರಾದಂಥ ಹ್ಯಾರಿಸ್ ರವರೇ, ಕಂಬಳ ಸಮಿತಿಯ ಅಧ್ಯಕ್ಷ, ಹೇಳಿ ಕೇಳಿ ಹಿಂದೆ ನನ್ನ ಶಿಷ್ಯ, ಈಗ ಡಿ.ಕೆ. ಶಿವಕುಮಾರರ ಶಿಷ್ಯರಾಗಿ ಕನ್ವರ್ಟ್ ಆಗಿರುವಂಥ ಸಾಮಾನ್ಯ ಅಶೋಕ್ ಕುಮಾರ್ ರೇಗಳೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಬೇರೆ ಬೇರೆ ಸಂಘಟನೆಯ ಪ್ರಮುಖರೇ ಸೇರಿದಂಥ ಸಜ್ಜನ ಬಂಧು ಭಗಿನಿಯರೇ, ಕಂಬಳಾಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಪ್ರಾಯಶಃ ಇವತ್ತಿನ ಈ ಒಂದು ಕಾರ್ಯಕ್ರಮ ಇದರಲ್ಲಿ ಅತ್ಯಂತ ಸಂತೋಷಪಟ್ಟ ಮೊದಲನೇ ವ್ಯಕ್ತಿ ಯಾರಾದ್ರಿದ್ರೆ ಅದು ಸದಾನಂದ ಗೌಡ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಪುಣ್ಯಭೂಮಿಯಲ್ಲಿ ಜನ್ಮವೆತ್ತಿ ರಾಜಕಾರಣದಲ್ಲಿ ಆ ಭಾಗದ ಜನರ ಆಶೀರ್ವಾದವನ್ನು ಪ್ರಾರಂಭದಲ್ಲಿ ಪಡ್ಕೊಂಡು ತದನಂತರ ರಾಜ್ಯ, ಕೇಂದ್ರ, ಬೇರೆ ಬೇರೆ ಹಂತಗಳಲ್ಲಿ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಅವಕಾಶ ನನಗೆ ಸಿಕ್ತು. ಹುಟ್ಟೂರಿಗೆ ಏನಾರು ಮಾಡಬೇಕು, ಹುಟ್ಟೂರಿನ ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆಗಳು ಇದು ರಾಜ್ಯದಾದ್ಯಂತ, ದೇಶದಾದ್ಯಂತ, ಜಗತ್ತಿನಾದ್ಯಂತ ವಿಸ್ತರಣೆ ಆಗಬೇಕು ಅಂತ ಹೇಳುವಂಥ ಮನೋಭಾವ ನಂದಿತ್ತು. ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಅದ್ಭುತ ಜಿಲ್ಲೆ ಶಿವಕುಮಾರ್ರೆ. ನೋಡಲಿಕ್ಕೆ ಒಂದು ಹೆಬ್ಬಾವಿನಾಗೆ, ಒಂದು ಕಡೆ ನಮ್ಮ ಪಶ್ಚಿಮ ಘಟ್ಟ, ಇನ್ನೊಂದು ಕಡೆ ಬೋರ್ಗರಿಯುವಂಥ ಅರಬ್ಬಿ ಸಮುದ್ರ, ಇದರ ಮಧ್ಯದಲ್ಲಿ ಹೆಬ್ಬಾವಿನಂಗಿರುವಂಥ ಆ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡಿನ ಆ ಭಾಗಗಳು. ಪ್ರಾಯಶಃ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದಾಗೆ ದಕ್ಷಿಣ ಕನ್ನಡದ ಈ ಭಾಗದ ಜನ ಮುಟ್ಟದಂಥ ಕ್ಷೇತ್ರವೇ ಇಲ್ಲ. ಅದು ರಾಜಕಾರಣದಿಂದ ಹಿಡಿದು, ಭೂಗತ ಜಗತ್ತಿಂದ ಹಿಡಿದು, ಸಿನಿಮಾ ಜಗತ್ತಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತವಾದಂಥ ಪರಿಣಾಮವನ್ನು ಬೀರಿದಂಥ ಯಾವುದಾರೊಂದು ಸಮುದಾಯ, ಸಮಾಜ ಇದ್ದಿದ್ದರೆ ಅದು ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಹೇಳಿ ಕೇಳಿ ಅಂಥ ಒಂದು ಕ್ಷೇತ್ರದಲ್ಲಿ ಹುಟ್ಟಿದಂಥ ನನಗೆ, ನಾನು ಮಾತ್ರ ಅಲ್ಲ, ನಿಮ್ಮ ಪಾರ್ಟಿಯ ವೀರಪ್ಪ ಮೊಯ್ಲಿ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆದ ಕಾರಣ ಕೇವಲ ಒಂದೇ ಪಾರ್ಟಿಗೆ ಸೀಮಿತವಾಗಿ ಆಗಲಿಲ್ಲ. ಒಂದು ರೀತಿಯ ಭಾವನಾತ್ಮಕವಾದಂಥ ಸಂಬಂಧವನ್ನು ಬೆಳೆಸುವಂಥದ್ರಲ್ಲಿ ದಕ್ಷಿಣ ಕನ್ನಡದವರು ಅತ್ಯಂತ ಪ್ರಮುಖರು ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಬಂಡ್ ಸಮಾಜದ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ. ಪ್ರಾಯಶಃ ಒಂದು ರೀತಿಯಲ್ಲಿ ವಿಶಿಷ್ಟವಾದಂಥ ವಿಚಾರಗಳನ್ನು ಎಲ್ಲ ಕಡೆ ತಲುಪಿಸಬೇಕು ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ. ನಮ್ಮಲ್ಲಿರುವಂಥ ಸಂಸ್ಕೃತಿ, ಸಂಪ್ರದಾಯಗಳು, ಅದು ಭೂತಕೋಲದಿಂದ ಹಿಡಿದು ಅಶ್ವತ್ಥನಾರಾಯಣರ ಕಾಂತಾರದವರೆಗೆ ನಾವು ನಡೆದಂಥ ಎಲ್ಲ ಸಂಗತಿಗಳನ್ನು ಎಲ್ರಿಗೂ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಈ ರೀತಿ ಏನೋ ಎಲ್ಲ ಒಂದು ಕಡೆ ತಿಂಡಿ ಊಟಕ್ಕೆ ಏನೂ ತೊಂದರೆ ಇಲ್ಲ. ಈಗಾಗಲೇ ಪ್ರಕಾಶ್ ಶೆಟ್ಟರು ಹೇಳ್ತಾ ಇದ್ರು, 1 ಕೋಟಿ ಜನ ದಕ್ಷಿಣ ಕನ್ನಡ ಆ ಕರಾವಳಿಯ ಜನ, ಕಾಸರಗೋಡಿಂದ ನಮ್ಮ ಕುಂದಾಪುರದವರೆಗೆ 1 ಕೋಟಿಯಷ್ಟು ಜನ ಬೊಂಬೆಯಲ್ಲಿದ್ದಾರೆ, ಸುಮಾರು 10 ಲಕ್ಷ ಜನ ಬ್ಯಾಂಗ್ಳೂರಿನಲ್ಲಿದ್ದಾರೆ ಅಂತ ಹೇಳುವಂಥ ಮಾತನ್ನು ಈಗಾಗಲೇ ಡಿ.ಕೆ. ಶಿವಕುಮಾರಿಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆದರೆ ಬೇರೆ ಭಾಗದ ಜನರಿಗಿಂತ ವಿಭಿನ್ನವಾದಂಥ ರೀತಿಯ ಒಂದು ನಡವಳಿಕೆ ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರದ್ದು. ಎಲ್ಲವನ್ನು ನಾವು ಕೊಟ್ಟಿದ್ದೆವು. ತಿಂಡಿ ತಿನಿಸು ಇವತ್ತು ಉಡುಪಿ ಹೋಟೆಲ್ಗಳಿಗೆ ಹೋಗದಂಥ ಜನ ಇಲ್ಲ, ಬೇರೆ ಎಲ್ಲಿಯೂ ಕ್ಯೂ ಇರೋದಿಲ್ಲ. ಉಡುಪಿ ಹೋಟೆಲ್ಗಳ ಮುಂದೆ ಸಾಧಾರಣ ಸಾಯಂಕಾಲ ಹೊತ್ತಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂಥ ಕ್ಯೂ ರೀತಿಯಲ್ಲಿ ಅಲ್ಲಿ ಕ್ಯೂ ಇರುವಂಥದ್ದನ್ನು ನೀವು ಕಂಡಿದ್ದೀರಿ. ಆದರೆ ಒಂದು ಮಾತ್ರ ಉಳಿದಿತ್ತು, ಕಂಬಳ. ಆ ಕಂಬಳ ಸಾಮಾನ್ಯ ಆ ಒಂದು ಕ್ರೀಡೆ ಅಲ್ಲ. ಒಂದು ಕಡೆಯಿಂದ ಪ್ರಾಣಿಗಳನ್ನು ಮನುಷ್ಯರ ರೀತಿ ತರಬೇತಿ ಮಾಡುವಂಥ ಮಾನವೀಯತೆಯ ಕೊಡುಗೆಯನ್ನು ಪ್ರಾಣಿಗಳಿಗೆ ಕೊಡಬೇಕಾದಂಥ ಅದ್ಭುತವಾದಂಥ ಕ್ರೀಡೆ ಅದು ಕಂಬಳ ಅಂತ ಹೇಳುವಂಥ ನಾವೆಲ್ಲ ಜ್ಞಾಪಕ ಮಾಡಬೇಕು. ನಮ್ಮ ಕಡಂಬರಲ್ಲೇ ಕೂತಿದ್ದಾರೆ. ಪ್ರಾಯಶಃ ಇದಕ್ಕೆಲ್ಲ ಒಂದು ವೇಗವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿದರು. ನಾವು ಕಂಬಳದ ಆ ಕೋಣಗಳನ್ನು ಶಿವಕುಮಾರ್ರೆ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಮಕ್ಕಳನ್ನು ಕೂಡ ಅಷ್ಟು ಪ್ರೀತಿಯಿಂದ ನೋಡೋದಿಲ್ಲ. ಆ ಎಣ್ಣೆ ಹಾಕಿ ಮಸಾಜು, ಏರ್ ಕಂಡೀಷನ್ ರೂಮ್ಗಳು, ಫ್ಯಾನ್ಗಳು, ಅವಕ್ಕೆ ಕೊಡುವಂಥ ತಿಂಡಿಗಳು ಅಶ್ವತ್ಥನಾರಾಯಣರೇ ನಿಮಗೂ ಕೂಡ ನಾವು ಕೊಡಲಿಕ್ಕಿಲ್ಲ. ಅಂಥ ತಿಂಡಿಗಳನ್ನು ನಾವು ಅವರಿಗೆ ಕೊಡುವಂಥದ್ದನ್ನು ಮಾಡ್ತೀವಿ. ನಮ್ಮ ಶೆಟ್ರು ಹೇಳ್ತಾರೆ, ಸ್ವಿಮ್ಮಿಂಗ್ ಪೂಲ್ ಕೋಣಗಳಿಗೆ, ಮನುಷ್ಯರಿಗೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಿಸಿಕೊಟ್ಟ. ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಒಂದು ವಿಶಿಷ್ಟವಾದಂಥ ಕಲೆ ಇದು. ಈ ಕಲೆಯನ್ನು ಎಲ್ರಿಗೂ ತಲುಪಿಸಬೇಕು ಅಂತ ಹೇಳುವಂಥ ಪ್ರಯತ್ನ ಈ ಹಿಂದೆ ಕೂಡ ಬ್ಯಾಂಗ್ಳೂರಿನ ನಮ್ಮ ತುಳುಕೂಟದವರು ಮಾಡಿದರು.
ನಮ್ಮ ಕಾರ್ಪೊರೇಟ್ರು ರಾಜೇಂದ್ರ ಕುಮಾರ್ ಇರ್ಬೋದು, ನಮ್ಮ ಕಾರ್ಪೊರೇಟ್ರು ಅಂತ ಉಮೇಶ್ ಶೆಟ್ಟರ್ ಇರ್ಬೋದು, ಇವರೆಲ್ಲ ಹಿಂದೆ ಕೂಡ ಇದಕ್ಕೆ ಪ್ರಯತ್ನ ಪಟ್ಟದ್ದನ್ನು ನಾನು ಕಂಡಿದ್ದೇನೆ. ಕಳೆದ ಬಾರಿ ನೆಲಮಂಗಲದಲ್ಲಿ ಮಾಡಬೇಕು ಅಂತ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆವು. ಆದರೆ ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅಶೋಕರು BJPಯಿಂದ ಕಾಂಗ್ರೆಸ್ಗೆ ಹೋಗಿ MLA ಆಗಿ ಅವರು ಬಂದ ಮೇಲೆ ಮಾತ್ರ ಇದು ಆಗಬೇಕು ಅಂತ ಹೇಳುವಂಥದ್ದಿತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಆ ಕಾಲ ಕೂಡಿ ಬಂದಿದೆ. ನಾನು ರಾಜಕಾರಣ ಮಾತಾಡ್ತಾ ಇಲ್ಲ, ಆದರೆ ಇವತ್ತು ಆ ಕಾಲ ಕೂಡಿ ಬಂದಿದೆ. ಒಂದು ಉತ್ಕೃಷ್ಟ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು, ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಅವರು ಹೇಳುವಂಥ ವಿಚಾರಗಳನ್ನು ನೀವೆಲ್ಲ ಕೇಳಿದ್ದೀರಿ. ಪ್ರಾಯಶಃ ನಾನು ಯಾವುದೇ ಸರ್ಟಿಫಿಕೇಟ್ಗೋಸ್ಕರ ನಿಮ್ಮಲ್ಲಿ ಮಾತಾಡ್ತಾ ಇಲ್ಲ. ಕಾಲ ಬಂದಿತ್ತು ಕಂಬಳವನ್ನು ಬಿಟ್ಟು ಬಿಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಎಲ್ಲರೂ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ 1 ವರ್ಷಗಳ ಕಾಲ ನಾನು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ 10 ಕಂಬಳಗಳಿಗೆ 10 ಲಕ್ಷದ ಹಾಗೆ 1 ಕೋಟಿ ರೂಪಾಯಿಯನ್ನು ಅನುದಾನ ಇಡುವುದರ ಬಜೆಟ್ನಲ್ಲಿ ಇಡುವುದರ ಮುಖಾಂತರ ಕಂಬಳವನ್ನು ಒಂದು ರಾಜ್ಯದ ಕ್ರೀಡೆಯಾಗಿ, ಹೇಗೆ ಜಲ್ಲಿಕಟ್ಟು ತಮಿಳುನಾಡಿನಲ್ಲಿತ್ತ ಅದೇ ಜಲ್ಲಿಕಟ್ಟಿನ ಮಾದರಿಯಲ್ಲಿ ಕಂಬಳವನ್ನು ಕರ್ನಾಟಕದ ಕ್ರೀಡೆಯಾಗಿ ಪರಿವರ್ತನೆ ಮಾಡಿದ್ದೋ ಆ ಒಂದು ಭಾಗ್ಯ ನೀವೆಲ್ಲ ಆಶೀರ್ವಾದ ಕೊಟ್ಟು ನನಗೆ ಮಾಡಿದಿರಿ ಅಂತ ಹೇಳುವಂಥದ್ದು ಗೌರವವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಅದರ ನಂತರ ಕೋರ್ಟ್ಗಳಲ್ಲಿ ಆದಂಥ ವ್ಯವಹಾರಗಳು, ಕೋರ್ಟ್ಗಳಲ್ಲಿ ನಡೆದಂಥ ವ್ಯವಹಾರಗಳು 2 ಸಂದರ್ಭದಲ್ಲಿ ಕೂಡ ನನಗೆ ಅತ್ಯಂತ ಹೆಚ್ಚು ಅವಕಾಶ. ಅಶೋಕ್ ರೈ ಅವರು ನನ್ನ ಜೊತೆಯಲ್ಲೇ ಈ ಕಂಬಳದ ಹಿಂದೆ ಕೋರ್ಟ್ನ ವ್ಯವಹಾರ ಮಾಡುವಂಥ ಎಲ್ಲ ಸಂದರ್ಭಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಂಬಳದ ನೇತಾರನ್ನು ಕೂಡಿಸ್ಕೊಂಡು ಮಾಡ್ತಾಯಿದ್ರು. ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಬಂದಾಗ ಇವತ್ತಿನ ನಮ್ಮ ನ್ಯಾಯಮೂರ್ತಿಗಳಾದಂಥ ಕೃಷ್ಣ ದೀಕ್ಷಿತರು ಅವತ್ತು ಅಡಿಷನಲ್ ಸೊಲಿಸಿಟರ್ ಜನರಲ್ ಆಗಿದ್ದರು. ಅವರ ಒಂದು ರೀತಿಯಲ್ಲಿ ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅವತ್ತೇ ನಮ್ಮ ಕಂಬಳ ಬಿದ್ದು ಹೋಗ್ತಾ ಇದ್ದವು. ಕೃಷ್ಣ ದೀಕ್ಷಿತರನ್ನು ನನ್ನಲ್ಲಿಗೆ ಕರೆಸಿ ಅಶೋಕ್ ರೈ ನಾವೆಲ್ಲ ಸೇರಿಕೊಂಡು ಕೃಷ್ಣ ದೀಕ್ಷಿತರ ಮುಖಾಂತರ ಈ ಕ್ರೀಡೆ ಇದೊಂದು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದ ಒಂದು ಅತ್ಯಂತ ಅದ್ಭುತ ಜಾನಪದ ಕ್ರೀಡೆ ಅಂತ ಅದನ್ನು ಉಳಿಸುವಂಥ ಪ್ರಯತ್ನ ಮಾಡಿದೆವು. ಸುಪ್ರೀಂ ಕೋರ್ಟ್ಗೆ ಬಂತು. ಕದಂಬರು ಮತ್ತು ನಮ್ಮ ದೇವಿಪ್ರಸಾದರು, ಬಾಕಿ ಎಲ್ಲ ಹಿಂದಿನ ಅಧ್ಯಕ್ಷರು ಯಾರಪ್ಪ ಅವರು, ಶಾಂತಾರಾಮ್ ಶೆಟ್ಟರು, ಭಾಸ್ಕರ ಕೋಟ್ಯಾನ್ರು, BR ಶೆಟ್ಟರು, ಇವರೆಲ್ಲ PR ಶೆಟ್ಟರು, ಇವರೆಲ್ಲ ದೆಹಲಿಗೆ ಬಂದಿದ್ದರು. ನಾವು ದೆಹಲಿಯಲ್ಲಿ ನಮ್ಮ ಸರ್ಕಾರದ ಎಲ್ಲ ವಕೀಲರುಗಳನ್ನು ಕರೆಸಿ, ನನಗೆ ಪುಣ್ಯಕ್ಕೆ ಆಗ ನಾನು ಕೇಂದ್ರದ ಕಾನೂನು ಮಂತ್ರಿಯಾಗಿದ್ದೆ, ಅವರನ್ನೆಲ್ಲ ಕರೆಸಿ ನಮ್ಮ ಪರವಾದಂಥ ವಾದಗಳನ್ನು ಮಂಡನೆ ಮಾಡೋದರ ಮುಖಾಂತರ ಕಂಬಳವನ್ನು ಉಳಿಸಲಿಕ್ಕೆ ಆ ಒಂದು ಕಾಲಘಟ್ಟದಲ್ಲಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತದು ಕೇವಲ ದಕ್ಷಿಣ ಕನ್ನಡ, ಉಡುಪಿ ಆ ಭಾಗಕ್ಕೆ ಸೀಮಿತವಾಗದೆ ಇವತ್ತು ಅದು ರಾಜ್ಯದ ಕ್ರೀಡೆಯಾಗಿ ಪರಿವರ್ತನೆ ಆಗ್ತದೆ. ಬ್ಯಾಂಗ್ಳೂರು ಅಂತ ಹೇಳಿದರೆ, ಭಾರತ ಅಂತ ಹೇಳಿದರೆ ಗೊತ್ತಿಲ್ಲದಿದ್ದವರು ಕೂಡ ಜಗತ್ತಿನ ಮೂಲೆ ಮೂಲೆಯಲ್ಲಿ ಬ್ಯಾಂಗ್ಳೂರು ಅಂತ ಹೇಳಿದರೆ ಗೊತ್ತಿದೆ ಅಲ್ವಾ. ಆದ ಕಾರಣ ನಾಳೆ ದಿನ ಆ ಕ್ರೀಡೆಗೆ ಪಾರ್ಟಿಸಿಪೇಟ್ ಮಾಡುವಂಥವ್ರು ಈಗಾಗಲೇ ನಿಮ್ಮ ನಿರೀಕ್ಷೆಯ ಪ್ರಕಾರ ನಮ್ಮ ಗುರುಜನರು ಮತ್ತು ನಮ್ಮ ಇವರು ಗುಣರಂಜನ್ ಶೆಟ್ಟರು ಎಲ್ಲ ನಿನ್ನೆ ಮನೆಗೆ ಬಂದಿದ್ದರು. ನಾನು ಅವರಲ್ಲಿ ಮಾತಾಡಿದೆ, ಸ್ವಲ್ಪ ವಿಚಾರಗಳನ್ನು, ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡುವಂಥದ್ದನ್ನು ಮಾಡಿದೆ. ನಾನು ಒಂದು ಹಂತದಲ್ಲಿ ಏನೋ ಅವರು ಬಂದ ನಂತರ ಮಳೆ ಕೂಡ ಜೋರು ಬರಲಿಕ್ಕೆ ಶುರುವಾಯಿತು. DK ಶಿವಕುಮಾರರಿಗೆ ಸ್ವಲ್ಪ ತಲೆಬಿಸಿ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ ಅಂತ ಹೇಳಿದರೆ, ನಾನು ಅವರಲ್ಲಿ ಹೇಳಿದೆ, ಎಲ್ಲಿಯಾದರೂ ಇಲ್ಲಿ ನಾವು ಈ ಕಂಬಳ ಮಾಡಿ ಇದಕ್ಕೆ ಬೇಕಾದಂಥ ನೀರು ಉಪಯೋಗ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ತುಂಬ ಬುದ್ಧಿಜೀವಿಗಳು, ಹೇಗೆ ನಮಗೆ ಕಂಬಳಕ್ಕೆ ವಿರೋಧ ವ್ಯಕ್ತಪಡಿಸಿದಂಥ ಬುದ್ಧಿಜೀವಿಗಳಿದ್ರೋ ಅವರೆಲ್ಲ ಚೀಲದಲ್ಲೇ ತಲೆ ಹಾಕ್ಕೊಂಡಿರೋದು, ತಲೆಯಲ್ಲಿ ಮೆದುಳಿಟ್ಕೊಳ್ಳಲ್ಲ. ಅಂಥವರೇನಾದರೂ ಉಪದ್ರ ಮಾಡುವಂಥದ್ದಕ್ಕೂ ಕೂಡ ನಾವು ಒಂದು ತಯಾರಿಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂಥ ಆ ಚರ್ಚೆಗಳನ್ನು ಮಾಡಿದೆವು. ನನಗೆ ಅವರು ಬಂದ ದಿನವೇ ಮಳೆ ಜೋರು ಬರಲಿಕ್ಕೆ ಪ್ರಾರಂಭ ಆಯಿತು, ಶುಭ ಸೂಚನೆ ಅಂತ ಗೊತ್ತಾಯಿತು. ಈ ಕಂಬಳ ಯಶಸ್ವಿ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಬಂತು. ಆ ದೃಷ್ಟಿಯಲ್ಲಿ ನಾವು ಇನ್ನಷ್ಟು ಪ್ರಾರ್ಥನೆ ಮಾಡೋಣ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೆಚ್ಚು ಮಳೆ ಬರಲಿ, ಕೊಡಗಿನಲ್ಲಿ ಇನ್ನಷ್ಟು ಹೆಚ್ಚು ಮಳೆ ಬರಲಿ, ಎಲ್ರಿಗೂ ರಾಜ್ಯಕ್ಕೂ ಒಳ್ಳೆಯದಾಗಲಿ, ಈ ಕಂಬಳವೂ ಯಶಸ್ವಿ ಆಗಲಿ, ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.